ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾನಿಧಿ ಸಮಿತಿ ಉಳ್ಳಾಲ ತಾಲೂಕು ಇದರ ಜಂಟಿ ಆಶ್ರಯದಲ್ಲಿ ಸೇವಾ ನಿವೃತ್ತರಿಗೆ ಬೀಳ್ಕೊಡುಗೆ ಹಾಗೂ ಸನ್ಮಾನ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಇದೀಗಲೇ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಸನ್ಮಾನ್ಯ ಈಶ್ವರ ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಗಳೂರು ದಕ್ಷಿಣ ನಿಮ್ಮನ್ನ ಈ ಸಂದರ್ಭದಲ್ಲಿ ನಾವು ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ ಸರ್. ಶಿಕ್ಷಣಾಧಿಕಾರಿಯವರಿಗೆ ಹೂಗುಚ್ಛ ನೀಡುವುದರ ಮೂಲಕ ಅವರನ್ನು ವೇದಿಕೆಯಲ್ಲಿ ಸ್ವಾಗತಿಸ್ತಾ ಇದ್ದಾರೆ. ಇದರಲ್ಲಿ ಶ್ರೀಮತಿ ಗೀತಾ ದಾಮೋದರ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕೊನಾಜೆ, ಇವರು ಕೂಡ ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ವೇದಿಕೆಯಲ್ಲಿ ಗುಲಾಬಿ ಹೂವನ್ನು ನೀಡುವುದರ ಮೂಲಕ ವೇದಿಕೆಯಲ್ಲಿ ಸ್ವಾಗತಿಸ್ತಾ ಇದ್ದಾರೆ. ಮತ್ತು ಇನ್ನೋರ್ವರು ಮುಖ್ಯ ಅತಿಥಿಯಾಗಿರುವಂಥ ಬಾಂಧತ್ವ ಚಾರಿಟಬಲ್ ಟ್ರಸ್ಟ್ ಇದರ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಇಸ್ಮಾಯಿಲ್ ಬಬ್ಬುಕಟ್ಟೆ, ಇವರು ಕೂಡ ಈ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಇವರನ್ನು ಯಾವದವ ಸರ್ ಇವರು ಗುಲಾಬಿ ಹೂವನ್ನು ನೀಡುವುದರ ಮೂಲಕ ವೇದಿಕೆಯಲ್ಲಿ ಸ್ವಾಗತಿಸ್ತಾ ಇದ್ದಾರೆ. ಶ್ರೀಮತಿ ಚಂದ್ರಿಕಾ ಮೇಡಮ್ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಗುಲಾಬಿ ಹೂವನ್ನು ನೀಡುವುದರ ಮೂಲಕ ಅವರನ್ನು ವೇದಿಕೆಯಲ್ಲಿ ಸ್ವಾಗತಿಸಿದ್ದಾರೆ. ಅಧಿಕಾರಿಯವರು ಬಂದಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ವಾಗತಿಸುತ್ತೇವೆ. ಜಗದೀಶ್ ಸರ್ ನಮ್ಮೊಂದಿಗಿದ್ದಾರೆ, ಇವರನ್ನು ಕೂಡ ಹೂಗುಚ್ಛವನ್ನು ನೀಡುವುದರ ಮೂಲಕ ವೇದಿಕೆಯಲ್ಲಿ ಸ್ವಾಗತಿಸ್ತಾ ಇದ್ದಾರೆ. ಶಂಕರ್ ನಾರಾಯಣ್ ಸರ್ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗುಲಾಬಿ ಹೂವನ್ನು ನೀಡುವುದರ ಮೂಲಕ ಅವರ ವೇದಿಕೆಯಲ್ಲಿ ಸ್ವಾಗತಿಸಿದ್ದೇವೆ. ರವಿ ಭಟ್ ಸರ್ ಈ ವೇದಿಕೆಯಲ್ಲಿ ಆಸೀನರಾಗಿದ್ದೀರಾ, ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೇನೆ ಇಲ್ಲಿ ಸೇರಿರುವಂತ ಎಲ್ಲರನ್ನು ನಾವು ಸ್ವಾಗತಿಸುತ್ತಾ ಇದೀಗ ಪ್ರಾರ್ಥನೆಯ ಮೂಲಕ ಈ ಕಾರ್ಯಕ್ರಮವನ್ನು ನಾವು ಉದ್ಘಾಟಿಸುತ್ತಿದ್ದೇವೆ. Oh my soul, I worship His holy name. Sing like never before. Oh my soul, I worship His holy name. When the sun comes up, it's a new day calling. It's time to sing His song again. Whatever may pass or whatever lies before me, let me be singing till the evening comes. Bless the Lord of my soul, oh my soul, I worship your holy name. ದಿನ ನಮ್ಮ ಚಂದ್ರಿಕಾ ಮೇಡಮ್ರವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಂಟಲಗೂರು ಶಾಲೆ SDMC ಅಧ್ಯಕ್ಷರು, ಶಿಕ್ಷಕರಿಂದ ಎಲ್ಲ ಪದಾಧಿಕಾರಿಗಳು, ಶಿಕ್ಷಣಾಸಕ್ತರು ಎಲ್ಲರೂ ಕೂಡ ಇವತ್ತು ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿರ್ತೀರಿ. ತುಂಬ ಸಂತೋಷದ ವಿಷಯ. ಇದು ಒಂದು ಅಭೂತಪೂರ್ವ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಈ ಒಂದು ವೇದಿಕೆಯಲ್ಲಿ ಬಂಧುತ್ವ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ನಮ್ಮ ಸಫಿ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ, ಜಗದೀಶ್ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ, ನಮ್ಮ ಕೊಣಜೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ನಮ್ಮ ಗೀತಾ ಮೇಡಮ್ ಅವರಿದ್ದಾರೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ನಮ್ಮ ಚಂದ್ರಿಕಾ ಮೇಡಮ್ ಅವರು ಆಸೀನರಾಗಿದ್ದಾರೆ. ರವಿಕುಮಾರ್ ಸರ್ ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಮತ್ತು ಶಂಕರ್ ನಾರಾಯಣ್ ಸರ್ ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಮ್ಮ ಯಾದವ್ ಸರ್ ಈ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಪಾಪ ನಿಜವಾಗ್ಲೂ ರಿಯಲಿ ಗ್ರೇಟ್. ಏನೇ ಸಣ್ಣ ಕಾರ್ಯಕ್ರಮರಾಗಿರಲಿ ಒಂದು ಮುತುವರ್ಜಿ ವಹಿಸ್ಕೊಂಡು ಮಾಡ್ತಿಲ್ಲ, ಅದಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಆಗಲೇಬೇಕು ಸರ್, ಮಾಡ್ತೀವಿ ಅಂತ ಒಂದು ನಿಮ್ಮ ಮನಸ್ಸಿನಲ್ಲಿ ಬರ್ತದಲ್ಲ. ನಮ್ಮ ಊರಿನಲ್ಲಿರುವಂಥ ಒಬ್ಬ ಶಿಕ್ಷಕಿಗೆ ನಾವು ಗೌರವ ಮಾಡ್ತೀವಿ. ಸಣ್ಣದ ಮಟ್ಟ ಆಗಿರ್ಬೋದು, ದೊಡ್ಡ ಮಟ್ಟ ಆಗಿರ್ಬೋದು, ಸೆಕೆಂಡರಿ
ಆ ಒಂದು ತಮ್ಮ ಒಂದು ಮುತುವರ್ಜಿಯನ್ನು ವಹಿಸಿಕೊಂಡು ಮುಂದಾಳತ್ವವನ್ನು ತೆಗೆದುಕೊಂಡು ನಮ್ಮ ಗ್ರಾಮದಲ್ಲಿರುವಂಥ ಶಿಕ್ಷಕರುಗಳಿಗೆ ತಾವುಗಳು ಸನ್ಮಾನ ಮಾಡ್ತಾ ಇದ್ದೀರಾ. ನಿಜವಾಗಲೂ ನಿಮಗೆ, ನಿಮ್ಮ ತಂಡಕ್ಕೆ ವೈಯಕ್ತಿಕವಾಗಿ ಇಲಾಖೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಇದೇ ರೀತಿ ನಿಮ್ಮ ಶಿಕ್ಷಣ ಇಲಾಖೆಯ ಮೇಲೆ ನಿಮ್ಮ ಪ್ರೀತಿ ವಿಶ್ವಾಸ ಮಕ್ಕಳ ಮೇಲೆ ಸದಾ ಇರಲಿ ಅಂತ ನಾನು ಯಾವತ್ತೂ ಬಯಸ್ತೀನಿ. ಜೊತೆಗೆ ನನ್ನ ಹೆಚ್ಚಿನ ಸಹೋದ್ಯೋಗಿ ಬಂಧುಗಳಾದಂಥ ಫರ್ಜಾನಾ ಮೇಡಮ್ರವರು ಕೂಡ ಇದ್ದಾರೆ. ಮತ್ತು ಊರಿನ ಎಲ್ಲ ಮಹನೀಯರಿದ್ದಾರೆ. ನಮ್ಮ ಚಂದ್ರಿಕಾ ಮೇಡಮ್ ಅವರ ಕುಟುಂಬ ವರ್ಗದವರು ಕೂಡ ಇದ್ದಾರೆ ಅಲ್ವ ಮೇಡಮ್? ಹಾಂ, ಇದ್ದಾರೆ. ಮತ್ತು ಎಲ್ಲ ಊರಿನ ಮಹನೀಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಷ್ಟೇ ನಿಮ್ಮ ಕೆಲಸ ಕಾರ್ಯಗಳಿದ್ದರೂ ಕೂಡ ನಮ್ಮ ಚಂದ್ರಿಕಾ ಮೇಡಮ್ ಮೇಲೆ ಪ್ರೀತಿ ಅಭಿಮಾನವನ್ನು ಇಟ್ಟು ಇಲ್ಲಿ ಬಂದಿದ್ದಾರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಮತ್ತು ಮಕ್ಕಳು, ಹೆಣ್ಮಕ್ಕಳು ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡಿದರು. ಜೊತೆಗೆ ಇನ್ನೊಂದು ಅತಿ ಮುಖ್ಯವಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಇವತ್ತು ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ಜರುಗ್ತಾ ಇದೆ. ಈ ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ಅಂದರೆ ಸಮುದಾಯ ಏನಿದೆ ಆ ಸಮುದಾಯ ಈ ದಿನ ಶಾಲೆ ಹತ್ರ ಬರಬೇಕು. ಶಾಲೆ ಯಾವ ರೀತಿ ಅಭಿವೃದ್ಧಿಯನ್ನು ಹೊಂದಿದೆ, ಇನ್ನೂ ಯಾವ ರೀತಿಯಲ್ಲಿ ನಾವು ಅಭಿವೃದ್ಧಿಯನ್ನು ಪಡಿಸಬಹುದು, ಜೊತೆಗೆ ನಮ್ಮ ಮಕ್ಕಳುಗಳ ಕಲಿಕೆ, ಬೋಧನೆ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ನಮ್ಮ ಮಕ್ಕಳ ಕಲಿಕೆ ಹೇಗೆ ಇದೆ ಎಂಬುದನ್ನು ಕೂಡ ಕಾಣಲಿಕ್ಕೆ ಈ ನಮ್ಮ ಸರ್ಕಾರ ವರ್ಷದಲ್ಲಿ 2 ದಿನ ಸಮುದಾಯ ಶಾಲಾ ಕಾರ್ಯಕ್ರಮವನ್ನು ಹಾಕ್ಕೊಂಡಿದೆ. ನಾವು ಸರ್ಕಾರಿ ನೌಕರು ಒಂದು ದಿನ ಇಲ್ಲಿರ್ತೀವಿ, ವರ್ಗಾವಣೆ ಆಯಿತು ಅಂದರೆ ಬೇರೆ ಕಡೆ ಬಿಟ್ಟು ಹೋಗ್ತಾ ಇರ್ತೀವಿ. ನಾವು ಶಾಶ್ವತ ಅಲ್ಲ, ನಿಮ್ಮ ಊರಿನ ಶಾಲೆ ಶಾಶ್ವತ, ನೀವು ಶಾಶ್ವತ ಈ ಶಾಲೆಯಲ್ಲಿ. ಹಾಗಾಗಿ ಈ ಶಾಲೆ ಯಾವತ್ತೂ ನಿಮ್ಮದು, ನಿಮ್ಮ ಊರಿನ ಶಾಲೆ ಅಂದರೆ ಅದು ನಿಮ್ಮದು. ಹಾಗಾಗಿ ನಮ್ಮ ನೆಚ್ಚಿನ ಶಫಿ, ನಮ್ಮ ಬಂಧುತ್ವ ಚಾರಿಟಬಲ್ ಟ್ರಸ್ಟ್ನ ನಮ್ಮ ಶಫಿ ಸರ್ ಇದ್ದಾರೆ. ಅವರು ಹಲವಾರು ಬಡವರಿಗೆ ಸಹಾಯ ಮಾಡೋದು. ಅವರು ನೋಡಿ, ಅವ್ರನ್ನ ನಾನು ಯಾಕೆ ಹೊಗಳ್ತಿದ್ದೀನಿ ಅಂದರೆ ಅವರಲ್ಲಷ್ಟು ಕೊಡೋವಷ್ಟು ಶಕ್ತಿ ಸಾಮರ್ಥ್ಯ ಇಲ್ಲ. ಆದರೂ ಕೂಡ ಅವರು ಅದರಲ್ಲೇ ಕೊಟ್ಟು ಅದರಲ್ಲೇ ಏನಾದರೂ ಅವರ ಜೀವನದಲ್ಲಿ, ಅವರ ಜೀವನ ನಿರ್ವಹಣೆಯಲ್ಲೇ ಸ್ವಲ್ಪ ಉಳಿತಾಯ ಮಾಡಿ ಶಾಲೆಗಳಿಗೆ, ಮಕ್ಕಳಿಗೆ ಪುಸ್ತಕಗಳನ್ನು ಕೊಡೋದು, ಬ್ಯಾಗ್ಗಳನ್ನು ಕೊಡೋದು, ನೋಟ್ ಪುಸ್ತಕಗಳನ್ನು ಕೊಡುವುದು, ಆ ಥರ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಅದು ಕೂಡ ಅವ್ರದ್ದು ಒಂದು ವಿಶೇಷತೆಯ ಗುಣ. ಕೆಲವು ಬಡಬಗ್ಗರಿಗೆ, ರೋಗಿಗಳಿಗೆ ಸಹಾಯವನ್ನು ಮಾಡುವುದು, ಈ ಥರದ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಅವರಿಗೆ ಒಳ್ಳೆಯ ಹೆಸರು ಬಂದಿದೆ. ಅವರಿಗೆ ಡಾಕ್ಟರೇಟ್ ಪದವಿ ಕೂಡ ಲಭಿಸಿದೆ. ಇನ್ನೂ ಚೆನ್ನಾಗಿ ಇನ್ನೂ ಹೊಸ ಯೋಜನೆಗಳನ್ನು ಹಾಕ್ಕೊಂಡು ನನ್ನ ಕೈಲಾದಷ್ಟು ಶಕ್ತಿ ಮೀರಿ ಪ್ರಾಮಾಣಿಕವಾಗಿ ನಾನು ಸಹಾಯವನ್ನು ಮಾಡಬೇಕು ಅಂತ ಒಂದು ಅಭಿಲಾಷೆಯನ್ನು ಇಟ್ಕೊಂಡಿದ್ದಾರೆ ಶಫಿ ಸರ್. ನಿಮ್ಮಂತಹ ಇವರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ನಾನು ಯಾವಾಗಲೂ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ತೀನಿ ಸರ್. ಜೊತೆಗೆ ಈ ಸಮುದಾಯ ಶಾಲಾ ಕಾರ್ಯಕ್ರಮದಲ್ಲಿ ಮಕ್ಕಳು ಏನು ಕಲಿತಾರೆ ಎಂಬುದನ್ನು ನೀವು ನೋಡಬೇಕು. ಇವತ್ತು ಮಕ್ಕಳು ಆನ್ಸರ್ ಪೇಪರ್ ಕೊಡ್ತಾರೆ. ನಮ್ಮ ಮಗು ಯಾವ ಥರ ಆನ್ಸರ್ ಪೇಪರ್ ಬರೆದಿದೆ, ಯಾವ ರೀತಿಯಲ್ಲಿ ಪಠ್ಯೇತರ ಚಟುವಟಿಕೆ, ನನ್ನ ಮಗುವಿಗೆ ಹಾಡು ಹೇಳಕ್ಕೆ ಬರುತ್ತಾ, ಕತೆ ಹೇಳಲಿಕ್ಕೆ ಬರ್ತದ, ಡ್ಯಾನ್ಸ್ ಮಾಡ್ಲಿಕ್ಕೆ ಬರ್ತದ, ಆಮೇಲೆ ಏನಾದರೂ ಚರ್ಚೆ ಮಾಡ್ಲಿಕ್ಕೆ ಬರ್ತದ. ಪ್ರತಿಯೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಹಾಕ್ಕೊಂಡಿದ್ದಾರೆ. ಮಕ್ಕಳ ಶೈಕ್ಷಣಿಕ ದಾಖಲೆಗಳನ್ನು ಪರಿಶೀಲಿಸುವುದು, ಜೊತೆಗೆ ದಾಖಲೆ ಜೊತೆಗೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವೂ ಕೂಡ ಈ ಕಾರ್ಯಕ್ರಮದಲ್ಲಿ ಇರ್ತದೆ. ಹಾಗಾಗಿ ಸಮುದಾಯದ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಯಾದವ್ ಸರ್ ಅವರು ಕೂಡ ಹೇಳಿದರು, ಸರ್ ಸಮುದಾಯದ ಶಾಲೆಯಿಂದ ಬೀಳ್ಕೊಡಿಗೆ ಅಂತವ. ನಮ್ಮ ಮೇಡಮ್ ಅವರು, ಮೇಡಮ್ ಎಷ್ಟು ವರ್ಷ ಸರ್ವಿಸ್ ಮೇಡಮ್? 26 ವರ್ಷ. ನಾನು ಶಾಲೆಗೆ ಕೆಲವು ಸಂದರ್ಭ 2-3 ವಿಸಿಟ್ ಬಂದಿದ್ದೀನಿ. ನಾನು ಬಂದಿದ್ದೀನಿ 2-3 ಸರಿ ವಿಸಿಟ್ ಬಂದಿದ್ದೀನಿ. ಅವರು ನಿವೃತ್ತಿ ಹೊಂದುವಂಥ ದಿನದಲ್ಲೂ ಕೂಡ ಬಂದು ಹೋಗಿದ್ದೀನಿ. ರೋಸನ್ನು ಕೊಟ್ಟು, ಒಂದು ಬುಕ್ಸನ್ನು ಕೊಟ್ಟು, ದೇವ್ರು ಒಳ್ಳೇದು ಮಾಡಲಿ ಮೇಡಮ್ ಅಂದ್ಕೊಂಡು ಅವ್ರಿಗೆ ಬಂದು ಅವತ್ತು ರಿಟೈರ್ಡ್ ಆಗಿದ್ದನ್ನು ಬಂದು ವಿಶ್ ಮಾಡಿ ಹೋಗಿದ್ದೀನಿ ನಾನು. ಹಾಗಾಗಿ ಅವರಿಗೆ, ನಮ್ಮ ಚಂದ್ರಿಕಾ ಮೇಡಮ್ರವರಿಗೆ ಈ ಸುಸಂದರ್ಭದಲ್ಲಿ ಮೇಡಮ್ ನಿಮಗೆ ಭಗವಂತ ಆಯಸ್ಸು, ಆರೋಗ್ಯ, ಶಾಂತಿ, ನೆಮ್ಮದಿ, ಒಳ್ಳೇದು ಏನಿದೆ ಎಲ್ಲವನ್ನು ಕೊಡಲಿ ಮೇಡಮ್. ಜೊತೆಗೆ ನೀವು ನನಗೆ ರಿಟೈರ್ಡ್ ಆಗ್ಬಿಡ್ತು, 60 ವರ್ಷ ಆಗ್ಬಿಡ್ತು ಅಂತ ಅಂದ್ಕೊಳ್ಳೋದಲ್ಲ, ಹಂಗೆ ಅನ್ಕೋಬಾರ್ದು. ಬರಬೇಕು ಶಾಲೆಗೆ ಬಂದು 1 ಗಂಟೆನ 2 ಗಂಟೆ ನಿಮಗೆ ಬಿಡುವು ಸಿಕ್ತಾಗ ಮಕ್ಕಳಿಗೆ ಪಾಠವನ್ನು ಮಾಡಬೇಕು. ಆವಾಗ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ನಾವು ರಿಟೈರ್ಡ್ ಆಗ್ಬಿಡ್ತು ಅಂದರೆ ಏನು ಮಾಡ್ಬಿಡ್ತೀವಿ ಗೊತ್ತಾ, ಬೆಳಿಗ್ಗೆ ಲೇಟಾಗಿ ತೊಳೋದು, ಆಮೇಲೆ ತಿಂಡಿ ಮಾಡೋದು, ಸ್ವಲ್ಪ ಹೊತ್ತು ಮೊಬೈಲ್ ನೋಡೋದು, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹಿಂಗೆ ನಾವು ಬದಲಾಗ್ಬಿಡ್ತೀವಿ. ನಾನು ಸೇರಿದಾಗೆ, ನೀವೊಬ್ಬರೇ ಅಲ್ಲ. ಹಾಗೆ ಅದನ್ನು ನಾವು ಏನು ಮಾಡಬೇಕಾಗ್ತದೆ, ಬಿಡಬೇಕು. ಬಿಟ್ಟು ಇದು ನಿಮ್ಮ ಶಾಲೆ, ನಿಮ್ಮ ಊರಿನ ಶಾಲೆ, ನೀವು ಮಕ್ಕಳು ಕಲಿತಿರುವಂಥ ಶಾಲೆ,
ನೀವು ಕಲಿಸಿರುವಂಥ ಶಾಲೆ, ನೀವು ನಡೆದಾಡಿರುವಂಥ ಶಾಲೆ ತಿಳ್ಕೊಬೇಕೆ. ನಾನು ಅಷ್ಟೊತ್ತಿಗೆ 9 ಗಂಟೆ 9:30 ಬರ್ತಾ ಇದ್ದೆ, ಈ ಶಾಲೆಯಲ್ಲಿ ಇರ್ತಿದ್ದೆ. ನನ್ನ ಕೈಲಾದಷ್ಟು ಮಕ್ಕಳಿಗೆ ನಾನು ಸೇವೆಯನ್ನು ಸಲ್ಲಿಸಬೇಕು ಅಂತ ತಿಳ್ಕೋಬೇಕು. ನೀವು ಬಿಡುವಿನ ವೇಳೆಯಲ್ಲಿ ಬನ್ನಿ, ಶಾಲೆ ಯಾವುದಿದು ಯಾವತ್ತೂ ನಿಮ್ಮದು. ಹಾಗಾಗಿ ಬಂದು ಮಕ್ಕಳ ಜೊತೆ ಸಮಯವನ್ನು ಕಳೆಯಿರಿ. ಮಕ್ಕಳನ್ನು ದೇವರಿಗೆ ಹೋಲಿಕೆ ಮಾಡ್ತಾರೆ. ಮಕ್ಕಳ ಜೊತೆ ಇದ್ದರೆ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರ್ತದಂತೆ. ಹಾಗಾಗಿ ತಾವುಗಳು ಬಂದು ತಮ್ಮ ವೃತ್ತಿ ಜೀವನವನ್ನು ಮುಂದುವರಿಸಿ ಅಂತ ಹೇಳ್ತಾ, ಮತ್ತು ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮ ಶಂಕರಣ್ಣ ಭಟ್, ರವಿಕುಮಾರ್ ಸರ್, ಜಗದೀಶ್ ಸರ್, ಎಲ್ಲ ನಮ್ಮ ಗೀತಾ ಮೇಡಮ್, ಎಲ್ಲರೂ ಕೂಡ ಶಫಿ ಸರ್, ಮತ್ತು ನಮ್ಮ ಇವರು ಬಂದರು, ನನ್ನ ನೆಚ್ಚಿನ ಅಬ್ದುಲ್ ರೆಹಮಾನ್ ಸರ್ ಬಂದರು, ಕ್ರಿಯಾಶೀಲ ಅಬ್ದುಲ್ ರೆಹಮಾನ್ ಸರ್ ಬಂದಿದ್ದಾರೆ. ನಮಗೂ ಕೂಡ ಸ್ವಾಗತವನ್ನು ಕೋರ್ತಾ ಒಳ್ಳೆಯದಾಗಲಿ. ನಿಮ್ಮ ಶಾಲೆ, ನಿಮ್ಮ ಊರಿನ ಶಾಲೆ, ಇದರ ಕಡೆ ಹೆಚ್ಚು ಗಮನವನ್ನು ಹರಿಸಿ ಅಂತ ಹೇಳ್ತಾ, ಮಗದೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದೆರಡು ಮಾತನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ಅನಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂಥ ಸನ್ಮಾನ್ಯ ಈಶ್ವರ್ ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸರ್, ಇವರಿಗೆ ವಂದನೆಗಳು. ಮುಂದಕ್ಕೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮೊಂದಿಗೆ ಮಾತನಾಡಲಿದ್ದಾರೆ ಶ್ರೀಯುತ ಯಾದವ ಕೊನಾಜೆ ಇವರು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯಗಳಿಗೆ ವಂದಿಸುತ್ತಾ, ನಾವು ಈ ಕಾರ್ಯಕ್ರಮ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾನಿಧಿ ಸಮಿತಿ ಜಂಟಿ ಆಶ್ರಯದಲ್ಲಿ ನಾವು ನಿವೃತ್ತ ಶಿಕ್ಷಕಿ ಮತ್ತು ನಿರಾಕ್ತ ಶಿಕ್ಷಕಿ ಮತ್ತು SLCಯಲ್ಲಿ ಹೆಚ್ಚು ಅಂಕ ಗಳಿಸಿರುವ ವಿದ್ಯಾರ್ಥಿಗೂ ಮತ್ತೊಂದು ಚಿತ್ರಕಲೆ ಸ್ಪರ್ಧೆಯಲ್ಲಿ ಪ್ರಶಸ್ತಿಯನ್ನು ಪಡೆದಂಥ ವಿದ್ಯಾರ್ಥಿಗೂ ಈ ಕಾರ್ಯಕ್ರಮದಲ್ಲಿ ಒಂದು ಸನ್ಮಾನ ಇಟ್ಟಿದ್ದೇವೆ. ಹಾಗೂ ನಾವು ಈ ಶಾಲೆಯ ಕೊಠಡಿಗೆ ಒಂದು ಟೈಲ್ಸ್ ಕಾಮಗಾರಿಯನ್ನು ಎಲ್ಲರ ಸಹಾಯದಿಂದ ನಾವು ಮಾಡಿಕೊಟ್ಟಿದ್ದೇವೆ. ಹಾಗೆ ಆ ಕೆಲಸಕ್ಕೆ ಸಹಕಾರ ಕೊಟ್ಟಿರುವಂಥ ಎಲ್ಲ ದಾನಿಗಳಿಗೂ ಇವತ್ತು ನಾವು ಈ ವೇದಿಕೆಯಲ್ಲಿ ಅವರಿಗೊಂದು ಸಾಲು ಓದಿಸಿ ಒಂದು ಸಣ್ಣ ಮಟ್ಟದಲ್ಲಿ ಸನ್ಮಾನ ಕೂಡ ಒಂದು ನೆರವೇರಿಸ್ತೇವೆ. ಇವತ್ತು ನಾವು ಈ ಶಾಲೆಯಲ್ಲಿ ಏಕೆ ನಾವು ಈ ಕಾರ್ಯಕ್ರಮ ಇಟ್ಟಿದ್ದೇವೆ ಅಂತ ಹೇಳಿದರೆ, ಈ ಶಾಲೆ ತುಂಬ ಹಳೆ ಶಾಲೆ ಆಗಿರ್ತದೆ. ಈ ಹಳೆ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿ ಕೂಡ ಈ ನಮ್ಮ ಸಭೆಯಲ್ಲಿದ್ದಾರೆ. ಅವರು ಕೂಡ ನಮಗೆ ಹೋದಾಗ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ ಈ ಶಾಲೆಗೆ. ಹಾಗಾಗಿ ತುಂಬ ರೀತಿಯಲ್ಲಿ ಈ ಶಾಲೆಯನ್ನು ನಾವು ಇಂದು ಮುಂದಕ್ಕೆ ನಾವು ಒಂದು ಅತ್ಯುತ್ತಮವಾಗಿ ಈ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಮಾಡಬೇಕಂತ ನಾವು ಪ್ರಯತ್ನದಲ್ಲಿದ್ದೇವೆ. ಹಾಗಾಗಿ ಈ ಶಾಲೆ ಕೂಡ ಮಂಗಳೂರು ವಿಶ್ವವಿದ್ಯಾನಿಲಯವು ದತ್ತು ಸ್ವೀಕಾರ ಮಾಡಿರುತ್ತದೆ. ಅದರ ಜೊತೆಯಲ್ಲಿ ಒಂದು ಅಂಗನವಾಡಿ ಕೇಂದ್ರ ಕೂಡ ಇದೆ. ಇಲ್ಲಿ ಸಮಸ್ಯೆ ಅಂದರೆ ಈಗ ಕಟ್ಟಡಗಳು ಹಳೆಯದಾಗಿ ಹೋಗಿದೆ, ಮಕ್ಕಳು ಅದರ ಒಳಗೆ ಕೂತ್ಕೊಳ್ಳಲಿಕ್ಕೆ ತುಂಬ ಭಯವಾಗ್ತದೆ. ಈಗ ಈ ಶಾಲೆಯಲ್ಲಿ ಕೂಡ ನಾವು ತುಂಬ ಸಲ ಭೇಟಿ ಕೊಡ್ತಾ ಬಂದಿರ್ತೇವೆ. ಮೊನ್ನೆ ತಾನೇ ಬಂದಾಗ ಸಹ ಈ ಶಾಲೆಯ ಅಂಚಿನ ಮೇಲೆ ಹಾವುಗಳು ಓಡಾಡ್ತಿದ್ರು, ಮಕ್ಕಳು ಹೆದರ್ಕೊಂಡು ಹೋಗ್ತಿದ್ರು. ಅದು ಸಹ ನಾವು ಅದನ್ನು ಓಡಿಸಿ ಮಕ್ಕಳನ್ನು ಕೂರಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವು ಈಗ ಶಿಕ್ಷಣ ಇಲಾಖೆ ನಮ್ಮ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಅವರು ಕೂಡ ಇದ್ದಾರೆ. ಅವರು ಈ ಸ್ಕೂಲನ್ನು ಸ್ವಲ್ಪ ಆದರೂ ಇಂಪ್ರೂವ್ಮೆಂಟ್ ಮಾಡಬೇಕು ಮುಂದಕ್ಕೆ ಏನಾದರೂ. ಹಾಗೆ ನಮ್ಮ ಕೊಣಾಜೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವ ಗೀತಾ ದಾಮೋದರ್ ಅವರು ಕೂಡ ಇದ್ದಾರೆ. ಅವರ ಗಮನಕ್ಕೆ ನಾವು ತಂದಿದ್ದೇವೆ. ಅವರು ಒಂದು ಮಾತು ಕೊಟ್ಟಿದ್ದಾರೆ, ಈಗ ಮುಂದೆ ಒಂದು ಮಾಡುವ ಸೂಕ್ತ ಇದಕ್ಕೆ ಒಂದು ವ್ಯವಸ್ಥೆ ಮಾಡುವಂಥ. ಹಾಗೆ ಮತ್ತೊಂದು, ಇಲ್ಲಿ ಮಕ್ಕಳು ಮಳೆಗಾಲದಲ್ಲಿ ನಡ್ಕೊಂಡು ಬರಲಿಕ್ಕೆ ಆಗೋದಿಲ್ಲ. ಒಂದು ಮಳೆ ನೀರು ನಿಂತರೆ ನಾವು ಬರುವಾಗಲೇ ನಮ್ಮ ಮೊಣಕಾಲುವರೆಗೆ ನೀರು ಬರ್ತಾ ಇರ್ತದೆ, ಮಕ್ಕಳಿಗೆ ಸಮಸ್ಯೆ ಆಗ್ತದೆ. ಇದನ್ನು ಒಂದು ಗ್ರಾಮ ಪಂಚಾಯತಿಯವರು ಏನಾದರೂ ಮಾಡಿ ಸರಿ ಮಾಡಿ ಕೊಡಬೇಕು. ಹಾಗೆ ನಾವು ಬಾಂಧವ್ಯ ಟ್ರಸ್ಟ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ಇದ್ದಾರೆ ಇಲ್ಲಿ ನಮ್ಮ ಇಸ್ಮಾಯಿಲ್ ಸಾಹೇಬ್ ಅವರು ಕೂಡ ಬಂದಿದ್ದಾರೆ. ಅವರನ್ನು ಸಹ ಅವರು ಸಮಾಜ ಸೇವೆಯಲ್ಲಿದ್ದಾರೆ ನಮ್ಮ ಥರನೇ. ನಾವು ಸಹ ಒಂದು ಸರ್ಕಾರಿ ನೌಕರರಾಗಿ ಸಮಾಜ ಸೇವೆಯಲ್ಲಿ ಕೂಡ ನಾವು ಪಾಲ್ಗೊಂಡು ಬಂದಿದ್ದೇವೆ ಈಗಾಗಲೇ. ಹಾಗೆ ನಮ್ಮ IT ಕಂಪ್ಯೂಟರ್ ಟ್ರಸ್ಟ್ನವರು ಬಂದಿದ್ದಾರೆ. ಅವರು ಕೂಡ ಈ ಶಾಲೆಯ ಮಕ್ಕಳಿಗೆ
ಆ ಆಟೋದ ವ್ಯವಸ್ಥೆಯನ್ನು ಅವರು ಪ್ರತಿ ವರ್ಷ ನೀಡ್ತಾ ಇದ್ದಾರೆ. ಅವರು ಕೂಡ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದವನ್ನು ನಾವು ಕೊಡಬೇಕು. ಅವರಿಗೆ ಕೂಡ ಈ ಕಾರ್ಯಕ್ರಮದಲ್ಲಿ ಒಂದು ಸಾಲು ಓದಿಸಿ ಒಂದು ಸನ್ಮಾನ ಮಾಡ್ತೇವೆ ಸಣ್ಣ ಮಟ್ಟದಲ್ಲಿ. ಹಾಗಾಗಿ ಇದನ್ನೆಲ್ಲ ನಾವು ಈಗ ಬಂದವರು ಕೂಡ ಈ ಶಾಲೆಯನ್ನು ನೋಡಿ ನಮ್ಮ ಮಕ್ಕಳು ಹೇಗೆ ಚೆನ್ನಾಗಿರ್ತೇವೋ ಹಾಗೆ ಸ್ಕೂಲಲ್ಲಿರುವ ಮಕ್ಕಳನ್ನು ಸಹ ಕೂಡ ನಾವು ಅದೇ ರೀತಿಯಲ್ಲಿ ನೋಡಬೇಕು. ನಾವು ನಮ್ಮದನ್ನೇ ನಮ್ಮ ಮನೆಯದನ್ನೇ ನೋಡಿದರೆ ಆಗುವುದಿಲ್ಲ. ಏಕೆಂದರೆ ನಾವು ದುಡಿಯುವ 10% ನಾವು ಸಮಾಜ ಸೇವೆಗೆ ಅಂತ ಇಡಬೇಕು. ಅದು ಪ್ರತಿಯೊಬ್ಬರು ಮನುಷ್ಯ ಅದನ್ನು ಯೋಚನೆ ಮಾಡಿದರೆ ಮುಂದಿನ ಪೀಳಿಗೆಗೆ ಎಲ್ಲರಿಗೆ ಅನುಕೂಲ ಆಗ್ತದೆ. ಏಕೆ ಮಕ್ಕಳಿಗೆ ಶಿಕ್ಷಣ ಬೇಕು, ಶಿಕ್ಷಣ ನಾವು ಕೊಡಬೇಕು. ಈ ಶಿಕ್ಷಣ ಕೊಟ್ಟರೆ ಆ ಮಕ್ಕಳು ಅವರು ಕಲಿತು ಇನ್ನೊಂದು ಮಕ್ಕಳಿಗೆ ಅವರಿಂದ ಅನುಕೂಲ ಆಗ್ತದೆ. ಅದೇ ರೀತಿ ನಾವು ಈಗ ಅವರ ಶಿಕ್ಷಣ ಕ್ಷೇತ್ರ ಅಧಿಕಾರಿ ಪಕ್ಕ ಒಂದು ಸ್ಕೂಲ್ ಇತ್ತು, ಅಲ್ಲಿ ಗೀತಾ ಮೇಡಮ್ ಅವರಿದ್ದರು. ಈಗ ಅವರು ಆ ಸ್ಕೂಲಲ್ಲಿ ಒಂದು 55 ಮಕ್ಕಳನ್ನು ತಂದು ಒಂದು ಸ್ಕೂಲು ನಡೆಸ್ತಾ ಇದ್ದಾರೆ. ಅವರಿಗೆ ಕೂಡ ನಮ್ಮ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಅವರಿಗೆ. ಹಾಗಾಗಿ ಈ ಸ್ಕೂಲನ್ನು ಸಹ ಕೂಡ ಅದೇ ಥರ ಇಲ್ಲಿ ಸಹ ನಡೆಸಬೇಕಂತ ನಾವು ನಮ್ಮೆಲ್ಲರ ಊರಿನವರ ಹತ್ರ ಎಲ್ಲ ಸಹಕಾರ ಕೊಡಬೇಕು. ಮುಂದೆ ನಾವು ಒಂದು ಈಗ ಕಾರ್ಯಕ್ರಮದಲ್ಲಿ ನಾವು ಇದರ ಬಗ್ಗೆ ಚರ್ಚೆ ಮಾಡಿ ಈ ಸ್ಕೂಲನ್ನು ಇಂಪ್ರೂವ್ಮೆಂಟ್ ಯಾವ ಥರ ಮಾಡ್ಬೋದು ಹಳೆ ವಿದ್ಯಾರ್ಥಿಯವರು ಅನ್ನೆಲ್ಲ ಕರೆದುಬಿಟ್ಟು ಹಾಗೆ ಮಾತಾಡಿಬಿಟ್ಟು ನಾವೊಂದು ನಿಯಮವನ್ನು ಮಾಡಿ ಇದು ಆಲೋಚನೆ ಮಾಡಿ ಇದು ತರ್ತೇವೆ ಅಂತ ನಾವು ಶಿಕ್ಷಣ ಕ್ಷೇತ್ರ ಅಧಿಕಾರಿ ಅವರ ಗಮನಕ್ಕೆ ತರಬಯಸ್ತೇವೆ. ಹಾಗಾಗಿ ಹೆಚ್ಚಾಗಿ ನಾವು ಈಗ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಈಗ ಊಟದ ಸಮಯ, ಮಕ್ಕಳು ಆಗದಿಂದ ಕಾಯ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ತೊಂದರೆ ಆಗಬಾರದು. ಒಂದೆರಡು ಮಾತನ್ನು ನಮ್ಮ ಅತಿಥಿಗಳು ಚೊಕ್ಕವಾಗಿ ತಿಳಿಸಬೇಕಂತ ನಮ್ಮಲ್ಲಿ ಕೇಳಿಕೊಳ್ಳುತ್ತೆ. ನನ್ನ ಒಂದು ಮಾತನ್ನು ಮತ್ತು ನಮ್ಮ ವೇದಿಕೆಯ ಮುಂಭಾಗದಲ್ಲಿದ್ದಂಥ ಪುಟಾಣಿ ಮಕ್ಕಳಿಗೆ ಮೊದಲಾಗಿ ನಿಮಗೆ ನಮಿಸುತ್ತಾ, ಇವತ್ತಿನ ಶಾಲಾ ಶಿಕ್ಷಣ ಇಲಾಖೆ ಮಂಗಳೂರು ದಕ್ಷಿಣ ಕನ್ನಡ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾನಿಧಿ ಸಮಿತಿ ಉಳ್ಳಾಲ ತಾಲೂಕು ಇದರ ಜಂಟಿ ಆಶ್ರಯದಲ್ಲಿ ಸೇವಾ ನಿವೃತ್ತ ಶಿಕ್ಷಕರಿಗೆ ಬೀಳ್ಕೊಡುಗೆ ಹಾಗೂ ಸನ್ಮಾನ ಕಾರ್ಯಕ್ರಮಗಳನ್ನು ಇಲ್ಲಿನ ನಮ್ಮ ಯಾದವ್ ಸರ್ ಹಾಗೂ ಅದೇ ರೀತಿ ಶಾಲಾ ಆಡಳಿತ ಕಮಿಟಿಯವರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ. ಬಹುಶಃ ಹಲವಾರು ಕಾರ್ಯಕ್ರಮಕ್ಕೆ ಹೋದಾಗ ಇಷ್ಟು ಸಂತೋಷವನ್ನು ನನಗೆ ಕೊಡಲಿಲ್ಲ. ಯಾಕೆಂದರೆ ಈ ಶಾಲೆಯ ಇದೊಂದು ಚಿಕ್ಕದಾದ ಕಾರ್ಯಕ್ರಮ ನನಗೆ ನಿಜವಾಗಿಯೂ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಸಿಗುವಂತಹ ಸಂದರ್ಭದಲ್ಲಿ ಮನಸ್ಸಿಗೆ ಯಾವ ರೀತಿ ಒಂದು ಸಂತೋಷ ಆಗ್ತದೆ ಅದೇ ರೀತಿ ಇಲ್ಲಿ ಸಂತೋಷ ನನಗೆ ತಂದುಕೊಟ್ಟಿತು. ನಾನು ಹಲವಾರು ಕಾರ್ಯಕ್ರಮಕ್ಕೆ ಹೋದಾಗ ಆ ಕಾರ್ಯಕ್ರಮದಲ್ಲಿ ಗೆಸ್ಟ್ಗಳಾಗಿರುವುದು ಜನಪ್ರತಿನಿಧಿಗಳು ಅಥವಾ ದೊಡ್ಡ ದೊಡ್ಡ ಶ್ರೀಮಂತರು ಇಂಥವರಿಗನ್ನು ಕರೆಸಿ ಗೆಸ್ಟ್ಗಳನ್ನಾಗಿ ಮಾಡಿದ್ದಾರೆ. ಬಹುಶಃ ಇವತ್ತಿನ ಈ ದೊಡ್ಡ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ BR ಈಶ್ವರ್ ಶಿಕ್ಷಣ HR ಈಶ್ವರ್ ಅವರು, ಯಾಕೆಂದರೆ ನನ್ನ ಆತ್ಮೀಯ ಸ್ನೇಹಿತರು. ನಾನು ಹಲವಾರು ಕಾರ್ಯಕ್ರಮದಲ್ಲಿ ಇವರೊಟ್ಟಿಗೆ ಇದ್ದ ಸಂದರ್ಭದಲ್ಲಿ ಇವರ ಆ ಮಾತಿನ ಒಂದು ಆ ಶೈಲಿ, ಯಾಕೆಂದರೆ ಹಲವಾರು ಇಲ್ಲಿ ಶಿಕ್ಷಣಾಧಿಕಾರಿಯಾಗಿ ಬಂದಿದ್ದರು, ಅವರನ್ನು ಕೂಡ ನಾನು ನೋಡಿದ್ದೇನೆ. ಬಹುಶಃ ಇವರ ಒಂದು ದೂರದೃಷ್ಟಿ ಬೇರೆ ಇದೆ. ಅಂದರೆ ಇವರು ಸರ್ಕಾರದಲ್ಲಿ ಸಂಬಳ ತೆಗೆಯುವುದಾದರೂ ಅದು ತನ್ನ ಮನೆಯಲ್ಲಿ ನಾನು ಯಾವ ರೀತಿ ಕೆಲಸ ಮಾಡುತ್ತೇನೆ ಅದೇ ರೀತಿಯಲ್ಲಿ ಒಂದು ನಿಯತ್ತನ್ನಿಟ್ಟು ಒಂದು HR ಈಶ್ವರ್ ಕೆಲಸ ಮಾಡುತ್ತಾ ಇದ್ದಾರೆ. ಅವರ ಹಿತವಚನಗಳು ಈಗ ತಾವು ನೋಡಿದ್ದೀರಿ. ಅದೇ ರೀತಿ ಹಲವಾರು ಸಂದರ್ಭದಲ್ಲಿ ನಾನು ಅವರ ಮಾತನ್ನು ವೀಕ್ಷಿಸಿದ್ದೇನೆ, ಆಲಿಸಿದ್ದೇನೆ. ತುಂಬ ಸಂತೋಷ ಕೊಟ್ಟಿದೆ. ಅಂತ ಒಂದು ಶಿಕ್ಷಣಾಧಿಕಾರಿ ಕೂಡ ನಮಗೆ ಸಿಕ್ಕಿದ್ದು ಅದು ಕೂಡ ನಮ್ಮ ಭಾಗ್ಯ ಅಂತ ಹೇಳುತ್ತೇನೆ. ಕಾರಣ ಇಂಥ ಅಧಿಕಾರಿಗಳು ಬಂದರೆ ತಾನೇ ಸಮಾಜ, ಶಿಕ್ಷಣ ಸಂಸ್ಥೆಗಳು ಉದ್ಧಾರ ಆಗುವುದೆಂದು ನನ್ನ ಭಾವನೆ. ಮತ್ತು ಇವತ್ತಿನ ವೇದಿಕೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಗೀತಾ ಮೇಡಮ್ ಅವರು ಕೂಡ ಇದ್ದಾರೆ, ಮತ್ತು ನಮ್ಮ ಶಿಕ್ಷಕಿಯಾದ ಚಂದ್ರಿಕಾ ಮೇಡಮ್ ಅವರು ಇದ್ದಾರೆ, ಮತ್ತು ಫರ್ಜಾನಾ ಮೇಡಮ್, ಶಂಕರ್ ನಾರಾಯಣ, ರವಿ ಸರ್, ಮತ್ತು ರೆಹಮಾನ್, ಜಗದೀಶ್ ಸರ್ ಇಲ್ಲಿ
ಯಾವುದು ಎಲ್ಲರೂ ಇದ್ದಾರೆ. ಯಾಕೆಂದ್ರೆ ಹೆಸರುಗಳು ಗೊತ್ತಿಲ್ಲದಿದ್ರು ನನಗೆ HR ಈಶ್ವರ ಹಾಗೆ ನಮ್ಮ ಮಾನ್ಯ UT ಖಾದರ್ ಆಗಿ ಒಂದು ಸಲ ಹೆಸರು ನೆನಪಲ್ಲಿ ಇಡುವಂತ ಶಕ್ತಿ ನನ್ನ ಹತ್ರ ಇಲ್ಲ. ಅದು HR ಈಶ್ವರ್ ಮತ್ತು ನಮ್ಮ ಇಲ್ಲಿನ ಗೌರವಾನ್ವಿತ ಸಭಾಧ್ಯಕ್ಷರಾದಂತ UT ಖಾದರ್ ಅವರಿಗೆ ಇದೆ. ಒಂದ್ಸಲ ನೋಡಿದರೆ ಆ ಹೆಸರು ಯಾವಾಗಲೂ ಅವರ ಇದರಲ್ಲಿ ಹೋಗುದಿಲ್ಲ. ಆದ್ದರಿಂದ ದಯಮಾಡಿ ಕ್ಷಮಿಸಿ. ನಿಮ್ಮ ಹೆಸರು ಗೊತ್ತಿಲ್ಲದಿದ್ರು ಈ ಕಾರ್ಯಕ್ರಮಕ್ಕೆ ಬಂದು ನೀವು ಸಹಕಾರ ಕೊಟ್ಟದೆ ಅದೇ ದೊಡ್ಡ ನಿಮ್ಮ ಇದು ಸಹಕಾರ ಅಂತ ಹೇಳುತ್ತಾ, ಇವತ್ತಿನ ಇದೊಂದು ಚಿಕ್ಕ ಕಾರ್ಯಕ್ರಮ ನಮಗೆಲ್ಲರಿಗೂ ಒಂದು ದೊಡ್ಡ ಕಾರ್ಯಕ್ರಮವಾಗಿ, ಒಂದು ನಾಡ ಹಬ್ಬವಾಗಿ ನನಗೆ ಅನಿಸ್ತಾ ಇದೆ. ಆದ್ದರಿಂದ ಇಂತಹ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಯಾದವ್ ಮತ್ತು ಅವರ ತಂಡಕ್ಕೆ ನಾನು ಮಗದೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅವರು ಸರ್ಕಾರಿ ನೌಕರರಾಗಿ ಸಮಾಜದಲ್ಲಿ ನೊಂದವರ ಧ್ವನಿಯಾಗಿ ಸಾಮಾಜಿಕ ಕಾರ್ಯಕರ್ತನಾಗಿ ಒಳ್ಳೆಯ ಹೆಸರನ್ನು ಕಲಿಸಿದಂತ ಒಂದು ಉತ್ತಮವಾದ ಸಾಮಾಜಿಕ ಕಾರ್ಯಕರ್ತ ಅಂತ ನಾನು ಹೇಳಬಲ್ಲೆ. ಅವರನ್ನು ಕೂಡ ನಾನು ಈ ವೇದಿಕೆಯ ಮುಖಾಂತರ ನಿಜವಾಗಿಯೂ ನಾವೆಲ್ಲರೂ ಅವರಿಗೆ ಆ ಭಗವಂತನಲ್ಲಿ ಪ್ರೇಯರ್ ಮಾಡಬೇಕು. ಯಾಕೆಂದ್ರೆ ಅವರಿಗೆ ಇನ್ನೂ ಆಯುಸ್ಸನ್ನು ಕೊಟ್ಟು ಸಂಪತ್ತನ್ನು ಕೊಡಲಿ, ಇನ್ನು ಮುಂದೆಯೂ ಒಳ್ಳೆಯ ಸಾಮಾಜಿಕ ಮುಖಿಯುಳ್ಳ ಕೆಲಸಗಳನ್ನು ಮಾಡಲಿಕ್ಕೆ ಅವರಿಗೆ ಆ ಭಗವಂತನು ಎತ್ತಿಸಲಿ ಎಂದು ಹೇಳುತ್ತಾ, ಇವತ್ತಿನ ಈ ಕಾರ್ಯಕ್ರಮವು ಜಾಸ್ತಿ ಹೊತ್ತು ಮಾತಾಡ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಮಕ್ಕಳು ಊಟಕ್ಕೆ ರೆಡಿಯಾಗಿದ್ದಾರೆ ಅಂತ ಈಗ ತಾನೇ ಹೇಳಿದರು. ಬಹುಶಃ ಇಲ್ಲಿ ಇರುವ ಮಕ್ಕಳಿಗೆ ನಾನು ನಮ್ಮ ಬಂಧುತ್ವ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬರುವ ವರ್ಷ ಯೂನಿಫಾರ್ಮು ಮತ್ತೆ ಶೂಸು, ಸಾಕ್ಸ್, ID ನಮ್ಮ ಇದರ ವತಿಯಿಂದ ನಾವು ಬರುವ ವರ್ಷ ಇಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅವರಿಗೆ ನಮ್ಮ ಬಂಧುತ್ವ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವು ಕೊಡುತ್ತೇವೆ ಎಂದು ಈ ಮೂಲಕ ನನ್ನ ಒಂದು ಚಿಕ್ಕ ಮಾತನ್ನು ಹೇಳುತ್ತೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ ಗೌರವಾನ್ವಿತರು, ಅವರು ಮೊದಲ ಪ್ರಜೆಯಾಗಿದ್ದಾರೆ. ಬಹುಶಃ ನಾನು ಇಲ್ಲಿ ನೋಡಿದಾಗ ಈ ಹುಲ್ಲನ್ನು ನಿನ್ನೆ ಇವತ್ತೇನೋ ಕಟ್ ಮಾಡಿದಾಗೆ ಕಾಣ್ತದೆ. ಅದು ಸರ್, ನೀವು ಹಾವು ಇದೆ ಅಂತ ಹೇಳಿದ್ದೀರಿ. ನಾನು ಯಾರಿಗೂ ಯಾವ ಅಧಿಕಾರಿ ಆಗಲಿ ಯಾರೇ ಆಗಲಿ ಎದುರಲ್ಲಿ ಹೇಳಿ ಮಾತನ್ನು ಮುಗಿಸುವವ. ಯಾವಾಗಲೂ ನೀವು ಜನಪ್ರತಿನಿಧಿಗಳ ಹತ್ರ ಕೆಲಸವನ್ನು ಮಾಡ್ಲಿಕ್ಕೆ ಹೇಳ್ಬೇಕು, ನೀವು ಅವರನ್ನು ವಿನಂತಿ ಮಾಡಬಾರ್ದು. ಇದು ನಿಮ್ಮ ಮೊದಲ ತಪ್ಪು. ನೀವು ತಿಳಿದವರು, ನಿಮಗೆ ಗೊತ್ತಿದೆ. ಇಲ್ಲಿನ ಜನಪ್ರತಿನಿಧಿಗಳ ಹತ್ರ ಹೋಗಿ ನಾವು ಯಾವುದು ಬೇಡುವ ಅವಶ್ಯಕತೆ ಇಲ್ಲ. ನಮ್ಮ ಕೆಲಸ ಓಟ್ ಹಾಕಿದ್ದೇವೆ, ಆ ಕೆಲಸ ಮಾಡಿ ಕೊಡಿ ಅಂತ ನೀವು ಅವರಿಗೆ ಗಡುವು ಕೊಡಬೇಕು. ಆವಾಗ ತಾನೇ ಪ್ರತಿಯೊಬ್ಬ ಜನಪ್ರತಿನಿಧಿಯಾಗಲಿ ಅಧಿಕಾರಿಯಾಗಲಿ ಕೆಲಸ ಮಾಡುತ್ತಾನೆ. ನಾವು ಅವರ ಹತ್ರ ನೀವು ವಿನಂತಿ ಮಾಡಿ ಅಂತ ಅವರಿಗೆ ಮನವಿ ಕೊಟ್ಟರೆ ಅದನ್ನು ಅವರು ಅಲ್ಲಿ ಸೈಡಿಗೆ ಇಟ್ಟು ಅವರು ಬೇರೆ ಕೆಲಸ ನೋಡ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೆ ಇರ್ಲಿಕ್ಕೆಲ್ಲ ಒಳ್ಳೆಯ ವ್ಯಕ್ತಿ ಅಧ್ಯಕ್ಷರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇಲ್ಲಿನ ಸುತ್ತಮುತ್ತಲಿನ ಎಲ್ಲ ಸ್ವಚ್ಛತೆಯನ್ನು ತಾವು, ನನ್ನ ಒಂದು ವಿನಂತಿ ಅಂತ ಹೇಳುವುದಿಲ್ಲ ನಾನು, ನೀವು ಅದನ್ನು ಮಾಡಿ ಕೊಡಲೇಬೇಕು. ಅಂದರೆ ಇದು ಮಾಡದಿದ್ರೆ ಇಲ್ಲಿನ ಮಕ್ಕಳಿಗೆ, ಈಗ ಮೇಲೆ ಹಾವಿದೆ ಅಂತ ಹೇಳಿದರು, ಮುಂದೆ ಬರುವ ಮಕ್ಕಳಿಗೆ ಕೂಡ ಹೆದರಿಕೆ ಆಗ್ಬೋದು. ಅದು ನಿಮ್ಮ ಜವಾಬ್ದಾರಿ. ಇಲ್ಲಿ ಶಾಲೆಗಳಿಗೆ ಏನಾದರೂ ಪಂಚಾಯತಿ ವತಿಯಿಂದ ಕೊಡುವ ಇದನ್ನು ತಾವು ಕೂಡ ಮಾಡಬೇಕು. ನಮ್ಮ ಶಿಕ್ಷಣಾಧಿಕಾರಿಯವರು ಕೂಡ ನಾನು ಹೇಳ್ತಾ ಇದ್ದೇನೆ, ಈ ಶಾಲೆಗೆ ಯಾರಾದರೂ ದಾನಿಗಳಿದ್ದರೆ ಒಂದು ಬಸ್ಸನ್ನು, ವಾಹನವನ್ನು ಖರೀದಿಸಿ ದೂರದ ಮಕ್ಕಳನ್ನು ತರುವಾಗೆ ಮಾಡಿದರೆ ಈ ಶಾಲೆಗೆ ಇನ್ನು 50 ಮಕ್ಕಳು ಇಲ್ಲಿಗೂ ಕೂಡ ಬರುವ ಹಾಗೆ ಮಾಡ್ಲಿಕ್ಕೆ ಆಗ್ತದೆ. ಹತ್ತಿರದಲ್ಲಿ ವಿಶ್ವವಿದ್ಯಾನಿಲಯ ಇದೆ, ಅದು ಕೂಡ ದತ್ತು ತಗೊಂಡಿದೆ, ಈ ಶಾಲೆಯನ್ನು ತಗೊಂಡಿದೆ. ಇಲ್ಲಿ ಅವರೆಲ್ಲ ಅಧಿಕಾರಿಗಳು ಇದ್ದಾರೆ. ತಾವು ತಮ್ಮ ಸಂಪಾದನೆಯಲ್ಲಿ ಒಂದು ಚಿಕ್ಕ ಮೊತ್ತವನ್ನು ಈ ಶಾಲೆಗೆ ಮೀಸಲಿಟ್ಟರೆ ಇದು ಒಂದು ಉತ್ತಮ ಶಾಲೆಯಾಗಿ ಮಾಡಲು ಸಾಧ್ಯ ಇದೆ ಎಂದು ಹೇಳುತ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸುವ ನಮ್ಮ HM ಮೇಡಮ್ ಅವರು ಮತ್ತು ಇಲ್ಲಿ ಇಬ್ಬರು ವಿದ್ಯಾರ್ಥಿಗಳಿಗೂ ಕೂಡ ಮಾಡಲಿಕ್ಕೆ ಇದೆ, ಮತ್ತು ಇವರು ಪರ್ಜಾನ ಮೇಡಮ್ ಅವರು ಕೂಡ ಸನ್ಮಾನ ಸ್ವೀಕರಿಸಲಿಕ್ಕಿದ್ದಾರೆ. ಭಗವಂತನು ಇವರಿಗೆಲ್ಲರಿಗೂ ಆರೋಗ್ಯ ದೀರ್ಘಾಯುಷನ್ನು ನೀಡಲಿ. ಮತ್ತು ಇನ್ನು ಮುಂದೆಯೂ ಕೂಡ ಅವರು ನಮ್ಮ ಅಧಿಕಾರಿ HR ಈಶ್ವರ್ ಹೇಳಿದಾಗೆ, ಶಿಕ್ಷಣಾಧಿಕಾರಿ ಹೇಳಿದಾಗೆ, ಮನೆಯಲ್ಲಿ ಕೂತ್ಕೊಳ್ಳದೆ ಸನ್ಮಾನ ಸ್ವೀಕರಿಸಿದ ಮೇಲೆ ಇದೇ ಶಾಲೆಗೆ ಬಂದು ಎಲ್ಲಾದರೂ ಹುಡುಕಿ ಮಕ್ಕಳನ್ನು ಇದ್ದರೆ ಈ ಶಾಲೆಗೆ ನೀವು ಸೇರಿಸುವ ಕೆಲಸ ನಿಮ್ಮದಾಗಬೇಕು ಮತ್ತು ನಮ್ಮದು ಎಲ್ಲರದ್ದು ಆಗಬೇಕು. ಅವರದ್ದು ಒಬ್ಬರದೆಲ್ಲ, ನಾವು ಕೂಡ ಅದರಲ್ಲಿ ಪಾಲ್ದಾರರಾಗಿ ಈ ಶಾಲೆಯಲ್ಲಿ ಒಂದು 50 ಮಕ್ಕಳನ್ನಾಗಿ ಮಾಡುವ ಒಂದು ಇದನ್ನು, ನಮ್ಮ ಆ ಗುರಿಯನ್ನು ನಾವು ಇಟ್ಟುಕೊಂಡ್ರೆ ನಮಗೆ ಯಾವುದೇ ಒಂದು ತೊಂದರೆ ಇಲ್ಲ. ಈ ಶಾಲೆ ಉತ್ತಮ ಶಾಲೆ ಆಗ್ಲಿಕ್ಕೆ ಆಗ್ತದೆ. ಕಟ್ಟಡವು ಉತ್ತಮವಾದ ಕಟ್ಟಡ ಆಗ್ತದೆ. ಒಳ್ಳೆಯ ಶಿಕ್ಷಕಿಯರು ಕೂಡ ಇಲ್ಲಿಗೆ ಬರುತ್ತಾರೆ. ಅದಕ್ಕೆ ನಮ್ಮ ಶಿಕ್ಷಣಾಧಿಕಾರಿಗಳು ಇದ್ದಾರೆ, ಅವರ ಸಹಕಾರ ಕೂಡ ನಮಗೆ ಬೇಕಾಗ್ತದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ಶಾಲೆ ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಹೆಸರು ತರುವಂಥ ಶಾಲೆ ಆಗಲಿ ಎಂದು ಹೇಳುತ್ತಾ, ನನಗೆ ಅವಕಾಶ ಮಾಡಿಕೊಟ್ಟಂತ ಯಾದವ್ ಸರ್ ಅವನ್ನು
ಮಗದೊಮ್ಮೆ ಅಭಿನಂದಿಸುತ್ತಾ ನಿಜವಾಗಿ ನಾವು ಇಲ್ಲಿ ಅವರಿಗೆ ಸನ್ಮಾನ ಮಾಡಬೇಕು. ಬಹುಶಃ ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕಿದರೆ ಅವರಿಗೆ ದೊಡ್ಡ ಮಟ್ಟದ ಸನ್ಮಾನ ನಮ್ಮ ಬಂಧುತ್ವ ಚಾರಿಟಬಲ್ ಟ್ರಸ್ಟ್ ಇಂದ ನಾವೇ ಮಾಡುತ್ತೇವೆ. ಆದ್ದರಿಂದ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಸಹಕಾರ ಕೊಟ್ಟದಕ್ಕೆ ನಿಮ್ಗೆಲ್ಲರಿಗೂ ಅಭಿನಂದನೆ ಹೇಳುತ್ತಾ, ನಮ್ಮ ಮಕ್ಕಳು ಕೂಡ ಈ ಶಾಲೆಗೆ ಇಲ್ಲಿ ಕಲಿಯುವ ಮಕ್ಕಳು ಕೂಡ ಬಂದಿದ್ದಾರೆ. ಅವರಿಗೆ ಹಸಿವೆ ಆಗ್ತಾ ಟೈಮ್ ಆಗ್ತಾ ಉಂಟು. ನನ್ನ ಮಾತನ್ನು ನಾನು ಮುಗಿಸ್ತಾ ಎಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ. ನನ್ನದವರೇ ಹಾಗೂ ಹೆತ್ತವರೇ ಹಾಗೂ ನನ್ನ ಮುದ್ದಿನ ಮಕ್ಕಳೇ, ನಾನು ನಮ್ಮ ಈ ಸರ್ಕಾರಿ ಶಾಲೆಯ ವಿಷಯವಾಗಿ ನಮ್ಮ ಶಾಲೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗೋದ್ರಲ್ಲಿ ನಮ್ಮ ಊರಿನವರ ಹೆಚ್ಚಿನ ಬಲವೂ ಇರಬೇಕಾಗ್ತದೆ. ಆದ ಕಾರಣ ಛಲವೂ ಇರಬೇಕು, ಬಲವೂ ಇರಬೇಕು. ಇಲ್ಲದಿದ್ದರೆ ನಮ್ಮ ಇಂತಹ ಸರ್ಕಾರಿ ಶಾಲೆಗಳು ಮುಚ್ಚುವ ಹಾಗೆ ನಾವೇ ಅದಕ್ಕೆ ಆಸ್ಪದ ಕೊಟ್ಟಂತಾಗುತ್ತದೆ. ಅದಕ್ಕೋಸ್ಕರ ತಾವೆಲ್ಲರೂ ಇಲ್ಲಿ ನಮ್ಮ ಪ್ರೈವೇಟ್ ಶಾಲೆಗೆ ಹೋಗುವಾಗ ಮಕ್ಕಳಿಗೆ ಅಷ್ಟು ಫೀಸೆಲ್ಲ ಕೊಟ್ಟು ನಮ್ಮಲ್ಲಿ ಕಳಿಸಲು ತುಂಬ ಕಷ್ಟ ಆದ ಕಾರಣ ನಾವೆಲ್ಲ ನಮ್ಮ ಊರಿನವರು ಎಲ್ಲರೂ ಒಟ್ಟಾಗಿ ನಮ್ಮ ಸರ್ಕಾರೇತರ ಶಾಲೆಗಳು ಉಳಿಬೇಕಾದರೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಬೇಕು. ಆ ಮಕ್ಕಳ ಸಂಖ್ಯೆ ಕಮ್ಮಿ ಆದುದರಿಂದ ಈ ಸರ್ಕಾರೇತರ ಶಾಲೆಗಳು ಮುಚ್ಚಲು ನಮಗೆ ಇದು ಹತ್ತಿರವಾದ ಕಾರಣ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೆ ನಮ್ಮ ಇವರು ಅವರದ್ದು ಯಾದವ್ ಅವರು ಈ ಆಸುಪಾಸಿನಲ್ಲಿ ತುಂಬ ಹೆಸರುವಾಸಿಯಾದವರು ಅಂತ ಹೇಳ್ಬೋದು. ನಾನು ಅಧ್ಯಕ್ಷರಾದ ಮೇಲೆ ಎಲ್ಲ ಕಡೆ ಎಲ್ಲ ಅಂಗನವಾಡಿಗಳಲ್ಲಿ ಏನೆಲ್ಲ ಆಗಬೇಕು, ಯಾವುದೆಲ್ಲ ಇದಾಗಬೇಕು ಎಲ್ಲ ನನ್ನಲ್ಲಿ ಹೇಳಿ ನಾನು ಅದಕ್ಕೆ ಇದೊಂದು ಈ ಜಾಗದಲ್ಲಿ ದಾರಿಗೆ ಬರುವಾಗ ಮಕ್ಕಳಿಗೆ ನೀರು ಬರ್ತದೆ, ಹಾಗೆ ಇದಾಗ್ತದೆ, ಬರಲು ಕಷ್ಟ ಆಗ್ತದೆ ಅಂತ ಹೇಳಿದರು. ಅದಕ್ಕೆ ನಾನು ಆ ವಾರ್ಡಿನ ಸದಸ್ಯರಾದ ನಜರ್ ಸರ್ ಅವರ ಹತ್ರ ಹೇಳಿದೆ, ನಿಮ್ಮ ವಾರ್ಡಿನಲ್ಲಿ ಹೀಗೀಗೆ ಆಗ್ತಾ ಉಂಟಂತೆ ನಮಗೆ ಇವರು ಹೇಳಿದರು ಅಂತ ಹೇಳಿದೆ. ಅದಕ್ಕೆ ನಾನು ಫಸ್ಟಿಗೆ ನಮ್ಮ ಯಾವ ಪಕ್ಷದಲ್ಲಿ ಇರಲಿ ಯಾವ ಇದರಲ್ಲಿ ಇರಲಿ ಆ ವಾರ್ಡಿನ ಸದಸ್ಯರಿಗೆ ಮಾನ್ಯತೆ ಕೊಡೋದು. ನಿಮ್ಮ ಏರಿಯಾದಲ್ಲಿ ಇಂಥ ಪ್ರಾಬ್ಲಮ್ ಇದ್ದಾಗ ನೀವೇ ಅದನ್ನು ಇದು ಮಾಡಬೇಕು, ಅದಕ್ಕೆಲ್ಲ ನನ್ನ ಸಂಪೂರ್ಣ ಸಹಕಾರ ಇದೆ ಎಂದು ನಾನು ಅವ್ರ ಹತ್ರ ಹೇಳ್ತೇನೆ. ಆದರೂ ಕೆಲವರು ಮಾಡ್ತಾರೆ, ನಮ್ಮ ನಜೀರ್ ಶಾ ಮಾಡ್ತಾರೆ ಎಲ್ಲ ಕಡೆ. ಈಗ ಅವರ ತಮ್ಮನ ಪ್ರಾಬ್ಲಮಲ್ಲಿ ಸ್ವಲ್ಪ ನಿಧಾನ ಆಗಿದ್ದಾರೆ, ಹಾಗೆ ನಿಧಾನವಾಗಿ ಕೆಲಸ ಮಾಡಲು ಸ್ವಲ್ಪ ಇದಾಗಿದ್ದಾರೆ. ಆದ ಕಾರಣ ಮತ್ತು ಇದೊಂದು ಅಂಗನವಾಡಿದ್ದು ಯಾವಾಗಲೂ ಬಂದು ಹೇಳ್ತೇವೆ, ನಮ್ಮ ಇಲ್ಲಿ ಕುಂಟಲ್ಗುಳಿ ಅಂಗನವಾಡಿಯಲ್ಲಿ ಏನಿಲ್ಲ ಮೇಡಮ್, ಅದಕ್ಕೆ ಹಾಗೆ ಆಗಬೇಕು. ಅದು ನಮ್ಮದು ಜಾಗೆ ನಮ್ಮ ಇದರಲ್ಲಿ ಇಲ್ಲದ ಕಾರಣ ಅದಕ್ಕೆ ನಮಗೆ ಇದು ಕೊಡಲು ಆಗೋದು ಸ್ವಲ್ಪ ಕಷ್ಟ ಇದೆ. ಆದರೆ ನಾನು ಈ ಸಲದ ಒಂದು ಫಂಡಿನಲ್ಲಿ ಅದರ ಒಂದು ಮೇಲ್ಛಾವಣಿ ಒಂದು ಮಾಡಿ ತುಂಬ ಅಲ್ಲಿ ಇದರ ಹಾಗೆ ಕಾಣ್ತಾ ಉಂಟು. ತುಂಬ ಬೇಸರದ ಸಂಗತಿ, ಅದನ್ನೆಲ್ಲ ನೋಡುವಾಗ ನನಗೆ ತುಂಬ ಬೇಸರ ಆಯಿತು. ಅದಕ್ಕೆ ನಾನು ಈಗ ಒಂದು ಪಿ ಡಿ ಹತ್ರ ಮಾತಾಡಿ ಏನಾದರೂ ವ್ಯವಸ್ಥೆ ಮಾಡುವಾಗೆ ನಾನು ನಿಮ್ಮಲ್ಲಿ ಮಾಡುವ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಅವಕಾಶಕ್ಕೆ ನನ್ನನ್ನು ಕರೆದು ನಾನು ಇಲ್ಲಿ ಮಾತನಾಡುವ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ವಂದಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಶ್ರೀಮತಿ ಚಂದ್ರಿಕಾ ಮುಖ್ಯ ಶಿಕ್ಷಕಿ. ಇವರು ಸುಮಾರು 7 ವರ್ಷಗಳ ಕಾಲ ಉಲ್ಲಾಲ ದರ್ಗಾ ಟ್ರಸ್ಟ್ ವತಿಯಿಂದ ಒಳಪಟ್ಟ ಸೈಯದ್ ಮದನಿ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. 1998ರಲ್ಲಿ DLRC ಮುಖೇನ ಸರಕಾರಿ ಹುದ್ದೆಗೆ ಆಯ್ಕೆಗೊಂಡು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಡುಮಠ ಇಲ್ಲಿ ಸಹ ಶಿಕ್ಷಕಿಯಾಗಿ 13 ವರ್ಷ ಕಾಲ ಸೇವೆಯನ್ನು ಸಲ್ಲಿಸಿ ನಂತರ 2012 ಆಗಸ್ಟ್ 16ನೇ ತಾರೀಕಿಗೆ ವರ್ಗಾವಣೆಗೊಂಡು ಬಂಟ್ವಾಳ ತಾಲೂಕು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನರಿಂಗಾನ ಮಂಟಪದವು ಇಲ್ಲಿ ಕರ್ತವ್ಯಕ್ಕೆ ಸೇರಿ ಸುಮಾರು 10 ವರ್ಷಗಳ ಕಾಲ ನಿರಂತರ ಸೇವೆಯನ್ನು ಸಲ್ಲಿಸಿದ್ದು 2021ನೇ ಡಿಸೆಂಬರ್ 31ಕ್ಕೆ ಮತ್ತೆ ವರ್ಗಾವಣೆಗೊಂಡು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೊಣಾಜೆ ಇಲ್ಲಿ ಸೇವೆಗೆ ಸೇರ್ಪಡೆಯಾಗಿ ಇಲ್ಲಿ 3 ವರ್ಷಗಳ ಕಾಲ ಸತತವಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದು ಈ ಶಾಲೆಯ ಕೊಠಡಿಯನ್ನು ಸರಿಪಡಿಸುವ ಸಂದರ್ಭದಲ್ಲಿ ನಮಗೆ ಸಹಾಯವನ್ನು ತುಂಬ ರೀತಿಯಲ್ಲಿ ನೀಡಿರುತ್ತಾರೆ. ಮತ್ತು ಇವರು ಸೆಪ್ಟೆಂಬರ್ ತಿಂಗಳಲ್ಲಿ ಶಿಕ್ಷಕಿ ಹುದ್ದೆಯಿಂದ ನಿವೃತ್ತಿ ಹೊಂದಿರುತ್ತಾರೆ. ತಾವುಗಳು ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿರುವುದರಿಂದ ತಮಗೆ ಈ ಸಂದರ್ಭದಲ್ಲಿ ಗೌರವಪೂರ್ವಕ ನಾವೊಂದು ಸನ್ಮಾನ ಮತ್ತು ಅಭಿನಂದನೆ ಪತ್ರವನ್ನು ನೀಡಿ ಕಾರ್ಯಕ್ರಮವನ್ನು ತಮಗೆ ನೀಡುತ್ತೇವೆ. ಹಾಗೆ
ಇನ್ನೊಂದು ಸನ್ಮಾನಕ್ಕೆ ಇರುವ ನಮ್ಮ ಈಗಾಗಲೇ ಕರ್ತವ್ಯ ನಿರ್ವಹಿಸುತ್ತಿರುವ ಫರಾನ ಇವರಿಗೂ ಕೂಡ ಇವರು ವರ್ಜಾನ ಇವರು ಕೂಡ ಸೇವೆಗೆ 1/8/1994 ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಿರಿಯ ಪ್ರಾಥಮಿಕ ಶಾಲೆ ಕಾರ್ಲ್ ಪೆರ್ನಾ ಬಂಟ್ವಾಳದಲ್ಲಿ ಸಹ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ನಂತರ 18/6/98ರಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಿರಿಯ ಪ್ರಾಥಮಿಕ ಶಾಲೆ ಕೊಣಾಜೆ ಕುಂಟಲಗುರಿ ವರ್ಗಾವಣೆಯಾಗಿ ಬಂದು ಸೇವೆಯನ್ನು ಸಲ್ಲಿಸಿದ್ದು ದಿನಾಂಕ 11/8/2016ರಂದು ಹೆಚ್ಚುವರಿ ವರ್ಗಾವಣೆಗೊಂಡು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಂಬೆ ಬಂಟ್ವಾಳ ಇಲ್ಲಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ದಿನಾಂಕ 3/11/2016 ಕೋರಿಕೆ ಮರು ವರ್ಗಾವಣೆಯಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೊಣಾಜೆಗೆ ಬಂದು ಸೇವೆಯನ್ನು ಸಲ್ಲಿಸಿದ್ದು 30/11/2021ರಿಂದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಹಿರಿಯ ಪ್ರಾಥಮಿಕ ಶಾಲೆ ಬೋಲಿಯಾರ್ ಇಲ್ಲಿ ಈಗ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ಸುಮಾರು 23 ವರ್ಷ ಇದೇ ಶಾಲೆಯಲ್ಲಿ ಟೀಚರ್ ಆಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಇದೇ ಶಾಲೆಯಲ್ಲಿ 23 ವರ್ಷ ಅಲ್ಲ ಮೇಡಮ್? 23. ಇವರು ಕೂಡ ಈಗ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರನ್ನು ಸಹ ನಾವು ಈ ಕಾರ್ಯಕ್ರಮದಲ್ಲಿ ಗುರುತಿಸಿ ಇವರಿಗೆ ಕೂಡ ಸಣ್ಣ ಮಟ್ಟದಲ್ಲಿ ಒಂದು ಸನ್ಮಾನ ಅಭಿನಂದನೆ ಪತ್ರವನ್ನು ನೀಡಿ ಗೌರವಿಸ್ತೇವೆ. ಹಾಗೆ ಕಳೆದ ಬಾರಿ SLCಯಲ್ಲಿ 23-24ನೇ ಸಾಲಿನಲ್ಲಿ ನಮ್ಮ ಇದೇ ಕೊಣಾಜೆ ಗ್ರಾಮದ ಅವೇ ಮರಿಯ ಸ್ಕೂಲಲ್ಲಿ ಓದ್ತಿರುವಂಥ ವಿದ್ಯಾರ್ಥಿ ಪ್ರೀತೀಶ್ ಇವರು ಕೂಡ 595 ಅಂಕವನ್ನು ಗಳಿಸಿರುತ್ತಾರೆ. ಇವರು ಕೂಡ ಈ ಸನ್ಮಾನದಲ್ಲಿ ಇವರಿಗೆ ಕೂಡ ನಾವು ಅಭಿನಂದನೆ ಪತ್ರವನ್ನು ನೀಡಿ ಗೌರವಿಸ್ತೇವೆ.
ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ನೀಡುತ್ತಿರುವ ನಮ್ಮ ಆಸಿಫ್ ಅವರು ಕೂಡ ನಾವು ಈ ಸಂದರ್ಭದಲ್ಲಿ ಬಿಟ್ಟುಕೊಟ್ಟಿಲ್ಲ. ಇನ್ನು ಮುಂದಕ್ಕೆ ಸಹ ಇದೇ ರೀತಿಯಲ್ಲಿ ಅವರು ನಮಗೆ ಸಹಕಾರ ಕೊಡಬೇಕು. ಈಗ ನಮಗೆ ಹೊಸತಾಗಿ ಇವರು IT ಕಂಪ್ಯೂಟರ್ ಟ್ರಸ್ಟ್ನವರು ಸಿಕ್ಕಿದ್ದಾರೆ. ಅವರು ನಮ್ಮೊಟ್ಟಿಗೆ ಬರ್ಬೋದು, ನನಗೆ ನಂಬಿಕೆ ಉಂಟು. ಹಾಗೆ ಈ ಕಾರ್ಯಕ್ರಮ ನಾವು ಚೊಕ್ಕವಾಗಿ ನಾವು ಮಾಡಿದ್ದೇವೆ. ಹಾಗಾಗಿ ಅವರೊಂದು ಈ ಮಕ್ಕಳದು ನಮ್ಮ ಸ್ಕೂಲಿಗೆ ಬರಲಿಕ್ಕೆ ಆಟೋದ ವ್ಯವಸ್ಥೆ ಅವರು ನೋಡ್ತಾ ಇರ್ತಾರೆ, ವೆಹಿಕಲ್ನ ವ್ಯವಸ್ಥೆಯನ್ನು. ಅವರು ಪ್ರತಿ ವರ್ಷ ಈ ಸ್ಕೂಲ್ಗೆ ಅವರು ಮೊತ್ತವನ್ನು ಚೆಕ್ ಮೂಲಕ ನೀಡ್ತಾರೆ. ಹಾಗೆ ಅದನ್ನು ಈ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿ ಇದ್ದರು, ಈಗ ಶಿಕ್ಷಣಾಧಿಕಾರಿ ಕೂಡ ಇದ್ದಾರೆ. ಅವರ ಸಮ್ಮುಖದಲ್ಲಿ ಇದನ್ನು ನೀಡಬೇಕಂತ ತಮ್ಮಲ್ಲಿ ನಾನು ವಿನಂತಿಸುತ್ತೇನೆ. ಇದು ಭತ್ಯೆಯನ್ನು ಇವರು ಶಾಲೆಗೆ ನೀಡ್ತಾ ಇರುವಂಥ ಸಂದರ್ಭ. ಇವರಿಗೆ ಇನ್ನು ಮುಂದೆ ಆ ದೇವರು ತುಂಬ ಆಯಸ್ಸನ್ನು ಕೊಟ್ಟು ಮುಂದೆ ಹೆಚ್ಚಿನ ಶಾಲೆಗೆ ಒದಗಿಸಿ ಶಾಲಾ ಮಕ್ಕಳಿಗೆ ಸಹಾಯಧನವನ್ನು ನೀಡಿದಂತಹ IT ಚಾರಿಟೇಬಲ್ ಅಸೋಸಿಯೇಷನ್ ಇವರ ಇಲ್ಲಿಯ ಪದಾಧಿಕಾರಿಗಳೇ ಹಾಗೂ ನಮ್ಮ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಇಲ್ಲಿಯ ಅಧ್ಯಕ್ಷರು ಹಾಗೂ ನಮ್ಮ ಕೊಣಾಜೆ ಪಂಚಾಯತ್ನ ಅಧ್ಯಕ್ಷೆಯಾದ ಶ್ರೀಮತಿ ಗೀತಾ ದಾಮೋದರ್ ಅವರು ಹಾಗೂ ನಮ್ಮ ಈ ಶಾಲೆಯ ಒಂದು ಕೇಂದ್ರಬಿಂದು ಆಗಿ ನಮ್ಮ ಶಾಲಾ ಮಕ್ಕಳ ಒಂದು ರಾಯಭಾರಿಯಾಗಿ ಬಂದಿರುವ ನಮ್ಮ ಕೊಣಜೆಯವರೇ ಆದ ಶ್ರೀಯುತ ರೇಮಾನ್ ಅವರೇ ಹಾಗೂ ಇಂದಿನ ನಮ್ಮ ಶಾಲೆಯಲ್ಲಿ 23 ವರ್ಷಗಳ ನಿರಂತರ ಸೇವೆಯನ್ನು ಸಲ್ಲಿಸಿ ಈ ಶಾಲೆಯನ್ನು ಬೆಳಗಿಸಿದಂತಹ ಫರ್ಜಾನ ಟೀಚರ್ ಅವರಿಗೆ ಹಾಗೂ ನಮ್ಮ ಈ ಕಾರ್ಯಕ್ರಮದ ರೂವಾರಿಯಾದಂತಹ ಇಂದಿನ ಯಾದವ್ ಅಸೈಗೋಳಿ ಇವರಿಗೂ ನನ್ನ ಪ್ರಥಮವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಈ ಶಾಲೆಗೆ ಆಗಮಿಸಿ 3 ವರ್ಷಗಳು ಸಂದವು. ಶಾಲೆಗೆ ನಾನಿಲ್ಲಿ ಬರುವಾಗ ಇಲ್ಲಿ ತುಂಬ ಕ್ಲಿಷ್ಟಕರವಾದ ವಾತಾವರಣ ಇತ್ತು. ಅಂದರೆ ಕೊರೋನಾ ಮುಗಿದ ಸಂದರ್ಭದಲ್ಲಿ ಶಾಲೆಗಳೆಲ್ಲ ಮುಚ್ಚಿದ್ದವು, ಆವಾಗಲೇ ಶಾಲೆ ಪ್ರಾರಂಭಗೊಂಡಿದ್ದವು. ಈ ಸಂದರ್ಭದಲ್ಲಿ ಬರುವಾಗ ನೀರಿನ ಕೊರತೆ ಹಾಗೂ ವಿದ್ಯುತ್ ಕೊರತೆ ತುಂಬ ಕೊರತೆಗಳಿದ್ದವು ಇಲ್ಲಿ. ನಾನು ಬಂದು
ಇಲ್ಲಿ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಭೇಟಿ ಕೊಟ್ಟು ಇಲ್ಲೇ ಸ್ವಲ್ಪ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿದ ಕೂಡಲೇ ಅವರು ನಮ್ಮ ಜೊತೆ ಇದ್ದು ನಮಗೆ ತುಂಬ ನಿರಂತರವಾಗಿ ನಮಗೆ ಸಹಾಯ ಮಾಡ್ತಾ ಬಂದಿದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದಲ್ಲದೆ ನಮ್ಮ ಮಕ್ಕಳನ್ನು ಕ್ಲಬ್ದ ಸಮಯಕ್ಕೆ ಸರಿಯಾಗಿ ಶಾಲೆಗೆ ಗೈರು ಆಗದ ರೀತಿಯಲ್ಲಿ ನಮ್ಮ ಶಾಲಾ ಮಕ್ಕಳನ್ನು ಕಳಿಸಿದಂಥ ಪೋಷಕರಿಗೂ ಕೂಡ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ. ಇನ್ನು ಮುಂದಕ್ಕಾದರೂ ನಮ್ಮ ಶಾಲೆಗೆ ಮಕ್ಕಳ ಸಂಖ್ಯೆ ಹೆಚ್ಚಾಗಬೇಕಾದ್ರೆ ಸರ್ ಇಲ್ಲಿ ಒಂದು ಆಂಗ್ಲ ಮಾಧ್ಯಮ ಶಾಲೆ ತೆರೆಯಲೇಬೇಕು. ನಮ್ಮ ಇದು ಊರಿನ ಜನರ ಆಶಯ ಕೂಡ ಹೌದು. ಪ್ರತಿ ಸಲ ಬಂದು ಮೇಡಮ್ ಇಲ್ಲಿ ಇಂಗ್ಲೀಷ್ ಮೀಡಿಯಂ ತೆಗೆದರೆ ನಾವು ಮಕ್ಕಳನ್ನು ಇಲ್ಲಿಯೇ ಕಳಿಸ್ತೇವೆ. ಅಲ್ಲದೆ ಇಲ್ಲಿ ನಮಗೆ ನಮ್ಮ ಯೂನಿವರ್ಸಿಟಿ ಪರವಾಗಿ ಇವರು ನಮಗೆ ಮುಂದಿನ ಅವರ ಕಟ್ಟಡಗಳನ್ನು ಕೂಡ ನಮಗೆ ಮಕ್ಕಳ ಈ ಚಟುವಟಿಕೆಗಳಿಗೆ ನೀಡುತ್ತಾರೆ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಸರ್ ಈ ಶಾಲೆಗೆ ಒಂದು ಆಂಗ್ಲ ಮಾಧ್ಯಮ ಎಲ್ಲರೂ ಸೇರಿಕೊಂಡು ನಮ್ಮ ಶಾಲೆಗೆ ಒಂದು ಆಂಗ್ಲ ಮಾಧ್ಯಮ ತರಗತಿ ನಡೆಸಲು ಒಂದು ಅನುವು ಈ ಎಲ್ಲ ಗಣ್ಯರ ಮೂಲಕ ಕೇಳಿಕೊಳ್ತೇನೆ. ಹಾಗೂ ರಾಜಕಾರಣಿಗಳು ಕೂಡ ಇರ್ಬೋದು, ಇವರ ಶಾಸಕರು ಕೂಡ ಇರ್ಬೋದು. ಇವರ ಪರವಾಗಿ ನೀವು ನಮ್ಮ ಶಾಲಾ ಪರವಾಗಿ ಮಾತಾಡಿ ನಮ್ಮ ಈ ಶಾಲೆಗೊಂದು ಆಂಗ್ಲ ಮಾಧ್ಯಮ ತರಗತಿ ತೆರೆಯುವ ಹಾಗೆ ನೀವು ನಮಗೆ ಸಹಾಯ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಕೇಳಿಕೊಂಡು 2 ಮಾತನ್ನು ಮುಗಿಸ್ತೇನೆ. ಸನ್ಮಾನ್ಯ ಮಂಗಳೂರು ದಕ್ಷಿಣ ವಲಯದ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ನಮ್ಮ ಕೊಣಾಜೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರೇ ಹಾಗೂ ನಮ್ಮ ಈ ಶಾಲೆಯ ಮುಖ್ಯ ಶಿಕ್ಷಕರೇ, SDMC ಸಮಿತಿಯ ಸದಸ್ಯರೇ ಹಾಗೂ ನಮ್ಮ ಮಕ್ಕಳ ಪೋಷಕರು ಮತ್ತು ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಹಾಗೂ ಮುಖ್ಯವಾಗಿ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೊಳಪಟ್ಟಂತಹ ನಮ್ಮ ಸಹೋದ್ಯೋಗಿ ಬಂಧುಗಳು ಮತ್ತು ಈ ಶಾಲೆಯಲ್ಲಿ ನಿವೃತ್ತಿಯಾಗಿರುವಂತಹ ಶ್ರೀಮತಿ ಚಂದ್ರಿಕಾರವರೇ ಹಾಗೂ ಇಂದು ಆಗಮಿಸಿದಂತಹ ಇಸ್ಮಾಯಿಲ್ ಸರ್, ರವಿ ಸರ್, ಶಂಕರ್ ಸರ್ ಹಾಗೂ ಜಗದೀಶ್ ಸರ್ ಹಾಗೂ AK ರೆಹಮಾನ್ ಸರ್ ಅವರೇ ಹಾಗೂ ಇಲ್ಲಿನ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನಾನು ನಮಸ್ಕಾರಗಳನ್ನು ನೀಡ್ತಾ ಇದ್ದೇನೆ. ನಾನು ಇವತ್ತು 2 ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹೇಗೆ ಕಾನನದಲ್ಲಿ ಅರಳಿದ ಹೂ ಅಲ್ಲೇ ಸುವಾಸನೆಯನ್ನು ಬೀರಿ ಬಿದ್ದು ಹೋಗ್ತದೆ, ಆದರೆ ಈ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಅದೇ ಥರ ಉನ್ನತ ಶಿಕ್ಷಣವನ್ನು ಪಡೆದು ಸರ್ಕಾರಿ ಹುದ್ದೆಗಳಲ್ಲಿ ಮತ್ತು ಖಾಸಗಿ ಹುದ್ದೆಗಳಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ನನ್ನ ವಿದ್ಯಾರ್ಥಿ ಮುಂದೆ ಕೂತಿದ್ದಾರೆ. ಹಾಗೆ ಇನ್ನು ಈ ಶಾಲೆಗೆ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಸಹಕಾರ ಬಹಳಷ್ಟಿದೆ. ಇದು ದತ್ತು ಶಾಲೆ ಅಲ್ಲದಿದ್ದರೂ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಒಳಪಟ್ಟಂತಹ ಶಾಲೆ. ಹಿಂದಿನಿಂದಲೂ ರಿಪೇರಿ, ವಿದ್ಯುತ್ತು ಉಚಿತವಾಗಿ ಲವಸರ್ ಅವರು ವಿದ್ಯುತ್ತನ್ನು ಒದಗಿಸಿಕೊಟ್ಟಿದ್ದರು. ಹಿಂದಿನಿಂದಲೂ ನೀರಿನ ವ್ಯವಸ್ಥೆಯೂ ಇತ್ತು. ಮಧ್ಯದಲ್ಲಿ ಅದು ಕಟ್ಟಾದ ಕಾರಣ ಮರು ವ್ಯವಸ್ಥೆಯನ್ನು ನಮ್ಮ ಚಂದ್ರಿಕಾ ಮೇಡಮ್ ಅವರು ರಿಕ್ವೆಸ್ಟ್ ಮಾಡಿಸಿಕೊಂಡಿದ್ದಾರೆ. ಹಾಗೆ 51 ವರ್ಷಗಳನ್ನು ಪೂರೈಸಿದಂಥ ಈ ಶಾಲೆ ಈ ಗ್ರಾಮದ ಮೊಟ್ಟಮೊದಲ ಸರ್ಕಾರಿ ಶಾಲೆಯೂ ಹೌದು. ಮತ್ತು ಈ ಶಾಲೆಗೆ ಹಳೆ ವಿದ್ಯಾರ್ಥಿಗಳ ಕೊಡುಗೆ, ಮಂಗಳೂರು ವಿಶ್ವವಿದ್ಯಾನಿಲಯದ ಕೊಡುಗೆ ಅಪಾರ. ಆಮೇಲೆ ಈ ಹಿಂದೆ ಮೋಸಸ್ ಜಯಶೇಖರ್ ಅವರು BO ಆದಂತಹ ಸಂದರ್ಭದಲ್ಲಿ ನಮ್ಮ ಈ ಶಾಲೆಗೆ ಅನುದಾನವನ್ನು ಕೊಡಲಿಕ್ಕೆ ಆರಂಭಿಸಿದ್ದು ಆ ಸಮಯದ ನಂತರ. ಅದರ ಮೊದಲು ಇದು ವಿಶ್ವವಿದ್ಯಾನಿಲಯಕ್ಕೆ ಒಳಪಟ್ಟ ಶಾಲೆ ಅಂತ ಯಾವುದೇ ಅನುದಾನ ಬರ್ತಿರಲಿಲ್ಲ. ಮೋಸಸ್ ಜಯಶೇಖರ್ ಅವರ ಪ್ರಯತ್ನದಲ್ಲಿ ನಿರಂತರವಾಗಿ ನಮಗೆ ಶಾಲಾ ಅನುದಾನ ಬರ್ತದೆ. ಸ್ವಚ್ಛತೆಗೆ, ಕುಡಿಯುವ ನೀರಿಗೆ ಎಲ್ಲದಕ್ಕೂ ಅನುದಾನ ಬರ್ತದೆ. ಆದರೂ ಸಹ ವಿಶ್ವವಿದ್ಯಾನಿಲಯದವರು ಉಚಿತವಾಗಿ ಹುಲ್ಲನ್ನು ತೆಗೆದುಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತ್ನವರು ಹಲವು ಬಾರಿ ಉಚಿತವಾಗಿಯೇ ಹುಲ್ಲನ್ನು ತೆಗೆಸುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಇನ್ನು 2021ರಿಂದ 3 ವರ್ಷಗಳ ಕಾಲ ಇಲ್ಲಿ ಸೇವೆಯನ್ನು ಸಲ್ಲಿಸಿದ ನಮ್ಮ ಶಿಕ್ಷಕರು ಚಂದ್ರಿಕಾ ಟೀಚರ್ ಅವರು ಬಹಳಷ್ಟು ಶ್ರಮಿಸಿದ್ದಾರೆ. ಅವರ ನಿವೃತ್ತಿ ಜೀವನವು ಸದಾ ಸುಖವಾಗಲಿ ಅಂತ ಹೇಳಿ ಆಶಿಸ್ತೇನೆ. ಹಾಗೂ ನಮ್ಮ ಈ ಶಾಲೆಗೆ ಕರ್ತವ್ಯ ನಿರ್ವಹಿಸಲು ಬಂದಂತಹ ಸುಧಾ ಮೇಡಮ್ರವರು ಕೂಡ ಅವರು ಈ ಶಾಲೆಯ ಯಶಸ್ಸಿಗೆ ಶ್ರಮಿಸುವರೆಂಬ ಭರವಸೆಯೊಂದಿಗೆ ನಾನು ಅವರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಈ ವಿದಾಯಕೂಟವನ್ನು ಏರ್ಪಡಿಸಿದಂತಹ ಯಾದವ್ ಸರ್ ಹಾಗೂ ಅವರ ಟೀಮು ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿದಂತಹ ಅವರೆಲ್ಲರಿಗೂ ಹಾಗೂ ಈ ಶಾಲೆಯ ಮಕ್ಕಳ ವೆಚ್ಚವನ್ನು ನೀಡಿದಂತಹ ಎಲ್ಲರಿಗೂ
ನಾನು ನನ್ನ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಆಗಮಿಸಿದ ಎಲ್ಲ ಗಣ್ಯರಿಗೂ ಹಾಗೆ ಇಲ್ಲಿ ನೆರೆದಿರುವಂತಹ ಎಲ್ಲ ಪೋಷಕ ವೃಂದದವರು ಹಾಗೆ ಈ ಊರಿನ ಗಣ್ಯ ವ್ಯಕ್ತಿಗಳು ಎಲ್ಲರಿಗೂ ಸಹ ನಾನು ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.